ಹೀಗೆ ಆಸ್ಪತ್ರೆಯಲ್ಲಿ ಬಾಗಿಲ ಹತ್ರ ನಿಂತು ಹೀಗೆ ನೋಡುದು ಡಾಕ್ಟ್ರು, ಹೇಗಿದ್ದೀರಿ, ಹುಷಾರಿದ್ದೀರಲ್ಲ, ಅಷ್ಟೇ, ಹತ್ತಿರ ಹೋಗುದಿಲ್ಲ ಅಲ್ಲಿಗೆ. ಅದನ್ನು ನಾನು ಕೇಳಿದೆ ಒಬ್ಬರ ಹತ್ರ, ಈ ಆಸ್ಪತ್ರೆದು ಪಿ ಆರ್ ಒಬ್ಬರು ಇದ್ದಾರೆ ನಂಗೆ ಪರಿಚಯದ 2-3 ಅಂಗ. ಅದು ಹೌದು, ಅದು ಏನು ಸ್ವಾಮಿ, ಅದು ಎಂಥ ಅವಸ್ಥೆ ಸರ್? ಪ್ರಕಾಶ್ ಸರ್, ಯಾಕೆ ಬೇಕದು? ನಮ್ಮ ಡಾಕ್ಟರ್ಗೆ ಹುಚ್ಚ ಹತ್ತಿರ ಹೋಗಿ ಮಾತಾಡಲಿಕ್ಕೆ? ಏನು ಅವರಿಗೇನು ಲಾಭ ಇದೆ? ಯಾಕೆ ಮಾಡಬೇಕು? ಅವರಿಗೆ ಹೆಂಡತಿ ಮಕ್ಕಳಿಲ್ವಾ? ಒಮ್ಮೆ ಅವ್ರು ಹೇಳುವಾಗ ರೀತಿ ನೋಡುವಾಗ ಒಮ್ಮೆ ಹೌದು ಅಂತ ಹೇಳಿಸಾಯ್ತು. ಎಲ್ಲ ನೋಡಿ ಅವಸ್ಥೆ. ವೈದ್ಯರೇ ಅಷ್ಟೇ ಹೆದರ್ತಾರೆ. ವೈದ್ಯರೇ ಪರಿಸ್ಥಿತಿ ಹಾಗೆ ಉಂಟು ನೋಡಿ. ಇವರು ಯಾಕೆ ಮತ್ತೆ ಡಾಕ್ಟರ್ ಆದದ್ದು? ಬಾಗಿಲಿಂದಲೇ ಹೇಗಿದ್ದೀರಿ ಅಂತ ಕೇಳಿ ಹೇಗಿದ್ದಾರೆ ಅಂತ ಎಲ್ಲ ನರ್ಸ್ ನೋಡುದು ಅಂದ್ರೆ ಅಷ್ಟೇ ಹೆದರಿಕೆ ಉಂಟು. ಅಲ್ಲಿ ಮನೇಲಿ ಹೇಳಿದ ಹೆಂಡತಿ, ಹತ್ತಿರ ಹೋಗಬೇಡಿ, ಬರಬೇಡಿ ಅಂತೇಳಿ. ಈ ಪೇಷಂಟಿಗೆ ಯಾವಾಗ ಸಹ ಡಾಕ್ಟರ್ ಹತ್ತಿರ ಬಂದು ಒಂದೆರಡು ಒಳ್ಳೆ ಮಾತು ಹೇಳಿದರೆ ಮಾತ್ರ ಅವರು ಹುಷಾರಾಗುದು, ಗೊತ್ತದಲ್ಲ. ದೂರದಲ್ಲಿ ಕೇಳಿದ ಕೂಡಲೇ ಆ ಪೇಷಂಟಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಂದು ಮುಗೀತು, ಅದಕ್ಕೆ ಅವರು ದೂರದಲ್ಲಿ ಮಾತಾಡಿದ್ರೆ ನನಗೇನೋ ಬಹಳ ದೊಡ್ಡ ಆಗಿದೆ ಆಘಾತ. ಹೀಗೆ ಮರಣಗಳು ಜಾಸ್ತಿ ಆಗ್ತಾ ಇದೆ. ಯಾವ ಎಲ್ಲ ಪೇಷಂಟಿಗೆ ರೂಮಲ್ಲಿ ನಿಲ್ಲಕ್ಕೆ ಇದು ಕೊಡಬೇಕು, ಅವಕಾಶ ಕೊಡಬೇಕು, ಹೌದಲ್ಲ. ಇದೊಂದು ಗೌರ್ಮೆಂಟ್ ಮಾಡಿದ್ರೆ ಉಂಟಲ್ಲ, ಖಂಡಿತವಾಗಿ ಸಹ ಈ ಮರಣ ಜಾಸ್ತಿ ಆಗೋದಕ್ಕೆ ಚಾನ್ಸೇ ಇಲ್ಲ. ವರ್ಷ ಮೊದಲು ಬೆಂಗಳೂರಲ್ಲಿ ಇಂಥ ಘಟನೆಗಳು ಆಗುವಾಗ ಬಹಳ ಮಂದಿ ಹೇಳ್ತಾ ಇದ್ದದ್ದು ಅದೇ, ಮೊಬೈಲ್ ಅನ್ನ ಕಿತ್ತುಕೊಳ್ಳೋದು. ಹೌದು, ಅದು ಇಲ್ಲಿ ಮಗಳು ಹೇಳ್ತಾ ಇರ್ತಾಳೆ, ತಂದೆ ಹಾಸ್ಪಿಟಲ್ ಇರ್ತಾಳೆ, ಆಗ ಮಗಳು ಹೇಳ್ತಾ ಇದ್ದಾಳೆ, ನಾನು ಮಾತಾಡ್ತಾ ಇದ್ದೇನೆ ತಂದೆಯೊಟ್ಟಿಗೆ, ಆಗ ಮೊಬೈಲ್ ಅನ್ನು ಕಿತ್ತುಕೊಂಡ್ರು ಕೈಯಿಂದ ಅಂತ. ಬಿಸ್ನೆಸ್ ಇದು ಏನಿಲ್ಲ, ಬಿಸ್ನೆಸ್ ಮಾನವೀಯತೆ ಸತ್ತು ಹೋಗಿದೆ. ಎಲ್ಲ ಯಾರಿಗೆ ಸಹ ಮಾನವೀಯತೆ ಅಂತ ಇಲ್ಲ. ದುಡ್ಡು ದುಡ್ಡು ದುಡ್ಡು